ಹೋದ ವರ್ಷದ ಬಜೆಟಲ್ಲಿ 34,000 ಕೋಟಿಯನ್ನು ಕೊಟ್ಟರು 19,000 ಕೋಟಿಯನ್ನು ಬೇರೆ ಬೇರೆ ಇಲಾಖೆಗೆ, ನೀರಾವರಿ ಇಲಾಖೆಗೆ, ಪೆಟ್ರೋಲ್ ಡಿಪಾರ್ಟ್ಮೆಂಟ್ಗೆ, ಈ ಮೆಟ್ರೋಗೆ 9,000 ಕೋಟಿ, ಒಟ್ಟು 19,000 ಕೋಟಿಯನ್ನು ದುರ್ವಿನಿಯೋಗ ಮಾಡಿದ್ದಾರೆ. ಈ ಸೌಲಭ್ಯಗಳು ನಿಜವಾದ ಬಡವರು ತಲುಪಬೇಕಾಗಿತ್ತು, ತಲುಪಲಿಲ್ಲ. 7,895 ಕೋಟಿ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. 24.1% ಹಣ ಇಡಬೇಕು, ಅಷ್ಟು ಹಣ ಇಡ್ತಾ ಇಲ್ಲ SC/ST ಕಮ್ಯುನಿಟಿಗೆ. ಅದರಿಂದ ಅನ್ಯಾಯ ಆಗ್ತಾ ಇದೆ ಅಂತ ಅಸೆಂಬ್ಲಿ ಅಧಿವೇಶನದಲ್ಲೂ ಕೂಡ ಮಾತಾಡಿದ್ದೀವಿ. ಆದರೂ ಬಿಜೆಪಿಯವರು SC/STಗಳ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಏನು ಜನಸಂಖ್ಯೆ ಆಧಾರವಾಗಿ ಇಡಬೇಕು, ಅದನ್ನ ಬೇರೆ ಇದು ಬಿಜೆಪಿ ಪಾರ್ಟಿ ಜನರ ವಿರೋಧ. SC/ST ಫಂಡ್ಸ್ ಮೆಟ್ರೋಗೆಲ್ಲ ಡೈವರ್ಟ್ ಆಗಿದೆ, ಅದನ್ನ ಮಾಡಬಾರದು. ನಾನು ಜನರಲ್ ಕ್ಯಾಟಗರಿಯ ಕಾಮಗಾರಿಗಳಿಗೆ ಕೂಡ ಉಪಯೋಗಿಸಬಾರದು ಅಂತೇಳಿ ಅದನ್ನ ಅವರು ಕಾನೂನನ್ನು ಕೂಡ ಮುರಿದು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನಾವು ವಿರೋಧ ಮಾಡ್ತೀವಿ. ನಮ್ಮ SC/ST ಫಂಡ್ಸ್ ಅದು ಕಾನೂನು ಪ್ರಕಾರ ಯಾರಿಗೂ ಡೈವರ್ಟ್ ಮಾಡಬಾರ್ದು ಅಂತ ಆರ್ಡರ್ ಮಾಡಿದ್ರು. ಬಟ್ ಈಗ ಇರೋಂತಹ ಸರ್ಕಾರ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ, ಒಂದು ಲೆಕ್ಕ ಇಲ್ದಿರ ಮಾಡಕ್ಕೆ ಬಿಟ್ಟಿದ್ದಾರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗೆ. ಇದನ್ನೆಲ್ಲ ನಾವು ದಲಿತರಾದಂಥವರು SC/STಗಳು ಗಮನಿಸಬೇಕು.